ಪವಿತ್ರ ಶಿಲುಬೆಯ ಮೂಲಕ ಈ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರಭು ಯೇಸುವೆ, ಈ ಬೀಳುವಿಕೆ ಯಾತಕ್ಕಾಗಿ? ಪಾಪಿ ಮನುಜನ ಪಾಪದ ಹೊರೆ ಹೆಚ್ಚಾಯಿತೆ ನಿಮಗೆ. ಹೌದು, ನನ್ನ ಬೇಜವಾಬ್ದಾರಿತನದಿಂದ ಮಾಡಿದ ಪಾಪಗಳು, ರಕ್ತಸಿಕ್ತವಾದ ನನ್ನ ಕೈಗಳು, ಆಲೋಚನೆಗಳಿಂದ ಉಂಟಾದ ಪಾಪಗಳು, ಆತ್ಮಗಳ ವಿರುದ್ಧ ಮಾಡಿದ ಪಾಪಗಳು, ಧರ್ಮಶಾಸ್ತ್ರಕ್ಕೆ ವಿರೋಧವಾಗಿ ನಡೆದ ಪಾಪಗಳು ಶಿಲುಬೆಯ ಭಾರವನ್ನು ಹೆಚ್ಚಿಸಿ ನಿಮ್ಮನ್ನು ನೆಲಕ್ಕೆ ಬಾಗುವಂತೆ ಮಾಡಿತು, ನಿಮ್ಮ ಶ್ವಾಸವನ್ನು ಕಿತ್ತುಕೊಳ್ಳುವಂತೆ ಮಾಡಿತು. ಸೂರ್ಯ ಮಧ್ಯಾಹ್ನದ ಸಮಯದಲ್ಲೇ ಮುಳುಗಿದಂತೆ ಭಾಸವಾದರೂ ನಾನು ನಿನ್ನ ಕಣ್ಣೆದುರಿಗೆ ನಿಂತಿರುವುದನ್ನು ನೀ ನೋಡಿದೆ ದೇವ. ಇನ್ನು ಸ್ವಲ್ಪ ದೂರ ಬೆಟ್ಟದ ತುದಿಯನ್ನು ನೀ ತಲುಪಿದ್ದಿ, ನನಗಾಗಿ ಎದ್ದು ಮುಂದಡಿ ಇಟ್ಟಿರಿ. ನನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುತ್ತೇನೆ ಯೇಸುವೆ. ನಿನ್ನ ಶಕ್ತಿಯಿಂದ ನನ್ನನ್ನು ತುಂಬಿಸು, ನಿನ್ನವನಾಗಿ ನನ್ನ ಮಾರ್ಪಡಿಸು. ನನ್ನ